ಹೊಸ ವಿನ್ಯಾಸದೊಂದಿಗೆ ಕಂಗೊಳಿಸ್ತಾ ಇವೆ. ಇದಕ್ಕೆ ಪೂರಕವಾಗಿದ್ದು ಉಡುಪಿಯ ಕಡಿಯಾಳಿಯ ಮಹಿಷಮರ್ದಿನಿ ದೇವಸ್ಥಾನ. ಇಲ್ಲಿ ನವೀಕರಣ ಕಾರ್ಯ ಭರದಿಂದ ಸಾಗಿದ್ದು ಜೂನ್ 1ರಿಂದ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬ್ರಹ್ಮಕಲಶೋತ್ಸವ ನಡೆಯಲಿದೆ. ಆದರೆ ಈ ನವೀಕರಣ ಸಂದರ್ಭ ಎಲ್ಲರನ್ನ ಆಕರ್ಷಿಸ್ತಾ ಇರೋದು ಇಲ್ಲಿ ತಿರುಗುವ ಮುಚ್ಚಿಗೆ. ನೀವು ಕರ್ನಾಟಕದ ಯಾವ ದೇವಸ್ಥಾನಕ್ಕೂ ಹೋದರೂ ಈ ರೀತಿಯಾದಂಥ ತಿರುಗುವ ಮುಚ್ಚಿಗೆಯನ್ನು ನೋಡುವುದಕ್ಕೆ ಅಸಾಧ್ಯ. ಸದ್ಯ ಇನ್ನು ಕೆಲವೇ ದಿನಗಳಲ್ಲಿ ಬ್ರಹ್ಮಕಲಶೋತ್ಸವ ಆರಂಭಗೊಳ್ಳಲಿದ್ದು ಇಲ್ಲಿಗೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ದೇವರ ದರ್ಶನದ ಜೊತೆಗೆ ಈ ಒಂದು ತಿರುಗುವ ಮುಚ್ಚಿಗೆ ಅತ್ಯಂತ ಆಕರ್ಷಣೀಯವಾಗಿ ಕಂಡು ಬಂದರೆ ಆಶ್ಚರ್ಯವೇ ಇಲ್ಲ.